ರಜೆ ಕಾಲ ಬಂದ್ರೆ ಉಡುಪಿ ಪ್ರವಾಸಿಗರ ಸ್ವರ್ಗ. ಇಲ್ಲಿ ಬಗೆ ಬಗೆಯ ಬೀಚ್ಗಳು, ದ್ವೀಪಗಳು ಹೀಗೆ ರಜಾ ದಿನಗಳನ್ನ ಮಜವಾಗಿ ಕಳೆಯುವುದಕ್ಕೆ ಸಾವಿರಾರು ಪ್ರವಾಸಿಗರು ಬರುವುದು ಸಾಮಾನ್ಯ. ಅದರಲ್ಲೂ ಮಲ್ಪೆಯ ಸೇಂಟ್ ಮೇರೀಸ್ ದ್ವೀಪ ನೋಡುವುದಕ್ಕಾಗಿ ಬೋಟ್ ಹತ್ತೋ ಮಂದಿನೇ ಜಾಸ್ತಿ. ಆದರೆ ದ್ವೀಪಕ್ಕೆ ತೆರಳೋದೇ ದುಬಾರಿ. ಈ ಕಾರಣದಿಂದ ಇದೀಗ ಪ್ರವಾಸಿಗರು ಹಿಡಿಶಾಪ ಹಾಕುವಂತಾಗಿದೆ. ನೀಲ ಸಾಗರದಲ್ಲಿ ತೇಲಿ ತೇಲಿ ಸಾಗುವುದೇ ಅದ್ಭುತ ಪರಮಾನಂದ. ಹೀಗೆ ಸಾಗಿದ್ರೆ ಸಿಗೋದು ಉಡುಪಿಯ ಮಲ್ಪೆಯಿಂದ 5 ಕಿಲೋಮೀಟರ್ ದೂರವಿರೋ ಸೈಂಟ್ ಮೇರೀಸ್ ದ್ವೀಪ. ಸಾವಿರಾರು ಪ್ರವಾಸಿಗರು ವೀಕೆಂಡ್ನಲ್ಲಿ ದ್ವೀಪಕ್ಕೆ ಬರ್ತಾರೆ. ಇಲ್ಲಿ ಬಂದ್ರೆ ಕೆಲ ಗಂಟೆಗಳು, ಅರ್ಧ ದಿನವೇ ಸೈಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ಕಳೆಯುವುದುಂಟು. ಹೀಗಾಗಿ ಮನೆಯಿಂದಲೇ ತಿಂಡಿ ತಿನಿಸು, ನೀರನ್ನ ತರುವುದು ಕಾಮನ್. ಆದ್ರೆ ದ್ವೀಪಕ್ಕೆ ಆಗಮಿಸುವ ಮಂದಿ ನೀರಿನ ಬಾಟಲಿ, ಆಹಾರದ ಪೊಟ್ಟಣ ತರಬಾರದು ನಿಯಮವನ್ನ ವಿಧಿಸಲಾಗಿದೆ. ಈ ನಿಯಮ ಪ್ರವಾಸಿಗರನ್ನ ಸಂಕಷ್ಟಕ್ಕೆ ಸಿಲುಕಿಸುತ್ತಿದೆ. ದ್ವೀಪಕ್ಕೆ ಬಂದು ದುಬಾರಿ ಬೆಲೆ ನೀಡಿ ನೀರು, ಆಹಾರ ಸೇವಿಸುವುದು ಪ್ರವಾಸಿಗರ ಜೇಬಿಗೆ ಕತ್ತರಿ ಬೀಳ್ತಿದೆ. ಸದ್ಯ ದ್ವೀಪದಲ್ಲಿ ವಿಧಿಸಿರೋ ನಿಯಮ ಪ್ರವಾಸಿಗರನ್ನ ಹೈರಾಣಾಗಿಸಿದೆ. ಬೆಂಗಳೂರಿಂದ ಬಂದಿರೋದು. ಸೊ ಇಲ್ಲಿ ಒಂದು ನೀರಿನ ವ್ಯವಸ್ಥೆ ಎಲ್ಲ ನೋಡ್ಬೇಕು, ಜನ ಜಾಸ್ತಿ ಇದ್ದಾರೆ. ಬಟ್ ನೋಡಬೇಕಾದ್ರೆ ಒಂದು ವಾಟರ್ ಕುಡಿಬೇಕಾದ್ರೆ ಎಳ್ನೀರು ಏನೋ ಒಂದು ನ್ಯಾಚುರಲ್ ಆಗಿ ಇಲ್ಲಿ ತಗೊಳಕ್ಕಾಗ್ತಾ ಇಲ್ಲ. ಅಲ್ಲಿ ನೋಡಿದ್ರೆ ಬೋರ್ಡೋ ಇದೆ, ವಾಟರ್ ಬಾಟಲ್ಸ್, ಪ್ಲಾಸ್ಟಿಕ್ಸ್ ಎಲ್ಲ ಉಪಯೋಗಿಸಬೇಡಿ ಅಂತ ಹಾಕಿದ್ದಾರೆ. ಸೊ ಹೇಗೆ ನಾವು ನೀರು ಕುಡಿಲೇಬೇಕು. ಬಟ್ ಹೊರಗಿಂದ ಫುಡ್ ತೊಗೊಂಬಂದು ಇಲ್ಲಿ ಯೂಸ್ ಮಾಡಬೇಡಿ ಅಂತ ಹೇಳ್ತಾರೆ. ಇಲ್ಲಿ ತೊಗೊಳ್ಳೋಣ ಅಂತ ನೋಡಿದ್ರೆ ಎಲ್ಲ ರೇಟ್ ಜಾಸ್ತಿ ಇದೆ. ಸೊ ಎಲ್ಲರಿಗೂ ಇದು ಯೂಸ್ ಆಗಬೇಕಲ್ಲ, ಇರೋರು ಇಲ್ಲದವರು ಎಲ್ಲರೂ ಬಂದಿರ್ತಾರೆ. ಸೊ ಒಂದು ಟೂರಿಸ್ಟ್ ಪ್ಲೇಸ್ ಅಂತ ಇರಬೇಕಾದ್ರೆ ಸ್ವಲ್ಪ ರೀಸನಬಲ್ ಆಗಿ ರೇಟ್ಸ್ ಇದ್ದರೆ ಚೆನ್ನಾಗಿತ್ತಿತ್ತು. ನಾವು ಇನ್ನೂ ಮತ್ತೊಮ್ಮೆ ಬರೋದಕ್ಕೆ ಇಷ್ಟಪಡ್ತಾ ಇದ್ದು. ತಗೋಬರಬೇಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಪ್ಲಾಸ್ಟಿಕ್ಸ್ ಹಾಕ್ಬಿಟ್ಟಿದ್ದಾರೆ, ಬೋರ್ಡ್ ಹಾಕಿದ್ದಾರೆ. ಸೊ ಅದರಿಂದ ನಮಗೆ ನೀರು ಯಾವುದೋ ಒಂದಷ್ಟೇ, ಫುಡ್ ಕೂಡ ಇಲ್ಲಿ ತಗೊಂಬಂದು ತಿನ್ನೋಕೆ ಆಗಲಿಲ್ಲ. ಸೊ ವ್ಯವಸ್ಥೆ ಚೆನ್ನಾಗಿದ್ದರೆ ಇದಕ್ಕೋಸ್ಕರ ಬೀಚ್ ಅಭಿವೃದ್ಧಿ ಸಮಿತಿ ಮಲ್ಪೆ ಹಾಗೂ ಸೈಂಟ್ ಮೇರೀಸ್ ಐಲ್ಯಾಂಡ್ನಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಪ್ರವಾಸಿಗರು ಪ್ಲಾಸ್ಟಿಕ್ನಲ್ಲಿ ಯಾವುದೇ ತಿಂಡಿ ತಿನಿಸು ತೆಗೆದುಕೊಂಡು ಹೋಗುವಂತಿಲ್ಲ, ನೀರಿನ ಬಾಟಲಿಗಳನ್ನು ಕೊಂಡು ಹೋಗುವಂತಿಲ್ಲ, ಐಲ್ಯಾಂಡ್ನಲ್ಲೇ ಸಿಗೋದನ್ನ ಖರೀದಿಸಬೇಕು ಎಂಬೆಲ್ಲ ನಿಯಮ ಮಾಡಿದೆ. ಆದರೆ ಐಲ್ಯಾಂಡ್ನಲ್ಲಿ ಸಿಗೋ ವಸ್ತುಗಳ ಬೆಲೆಯನ್ನ ನೋಡಿದ್ರೆ ಐಲ್ಯಾಂಡ್ ಸಹವಾಸ ಸಾಕಪ್ಪ ಅನ್ನಿಸದೇ ಇರಲ್ಲ. ಕಾರಣ ಐಲ್ಯಾಂಡ್ನಲ್ಲಿ ನೀರಿನ ಬಾಟಲಿಗೆ 20 ರೂಪಾಯಿ MRP ಬೆಲೆ. ಆದರೆ ಅಲ್ಲಿ ಸಿಗುವುದು 30 ರೂಪಾಯಿಗೆ. ತಿಂಡಿಗಳ ಬೆಲೆಯೂ ಜಾಸ್ತಿ. ಇನ್ನು ಐಲ್ಯಾಂಡ್ನಲ್ಲಿ ವ್ಯಾಪಾರಸ್ಥರೇ ಪ್ಲಾಸ್ಟಿಕ್ ಮಾರುವುದು ಎಗ್ಗಿಲ್ಲದೆ ನಡೆಯುತ್ತಿದೆ. ಬೀಚ್ ಅಭಿವೃದ್ಧಿ ಸಮಿತಿ ಅಧಿಕಾರಿಗಳು ಹೇಳೋದೇ ಬೇರೆ. ಐಲ್ಯಾಂಡ್ನಲ್ಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಪ್ಲಾಸ್ಟಿಕ್ ತೆಗೆದುಕೊಂಡು ಹೋಗಲು ನಿಷೇಧಿಸಲಾಗಿದೆ. ಇನ್ನು ಐಲ್ಯಾಂಡ್ಗೆ ಸಾಗಾಟದ ವೆಚ್ಚ ಇರೋದ್ರಿಂದ ಬೆಲೆಗಳು ಸ್ವಲ್ಪ ಹೆಚ್ಚಿರಬಹುದು. ಆದರೆ ಇವೆಲ್ಲದರ ಹಿಂದೆ ಐಲ್ಯಾಂಡ್ ಸ್ವಚ್ಛವಾಗಿಡುವುದು, ಇನ್ನಷ್ಟು ಅಭಿವೃದ್ಧಿ ಪಡಿಸುವುದು ನಮ್ಮ ಉದ್ದೇಶ ಎಂದು ಸ್ಪಷ್ಟಪಡಿಸಿದ್ದಾರೆ. ಇಲ್ಲಿ ಬರೋಂಥ ಪ್ರವಾಸಿಗರು ಫ್ಯಾಮಿಲಿ ಸಮೇತ ಬರ್ತಾರೆ. ಬಟ್ ಆಹಾರದಲ್ಲಿ ಬಂದ್ಬಿಟ್ಟು ಮಕ್ಕಳಿಗೆ ಬಂದ್ಬಿಟ್ಟು ಈ ನೀರಿನಲ್ಲಿ ಆಡ್ಬಿಟ್ಟ ಮೇಲೆ ಇಮಿಡಿಯೇಟಾಗಿ ಹೊಟ್ಟೆ ಹಶು ಬರುತ್ತೆ. ಹೊಟ್ಟೆ ಹಶು ಬಂದರೆ ಏನಾಗುತ್ತೆ ಅಂದರೆ ಇಲ್ಲಿ ಏನಾದರೂ ತಗೊಳ್ಬೇಕು ಐಲ್ಯಾಂಡ್ನಲ್ಲಿ ಅಂತ ನೋಡಿದ್ರೆ ತುಂಬ ಎಕ್ಸ್ಪೆನ್ಸಿವ್ ಆಗಿರುತ್ತೆ. ಬಟ್ ಅದು ಪ್ಲಾಸ್ಟಿಕ್ ಚಿಪ್ಸ್ ಐಟಮ್ಸ್ ಬಂದು ಪ್ಲಾಸ್ಟಿಕ್ ಇರುತ್ತೆ. ಬಟ್ ನಾವು ಹೊರಗಡೆಯಿಂದ ಪರ್ಚೇಸ್ ಮಾಡ್ಕೊಂಬಂದ್ರೆ ಅದನ್ನು ಅಲೋ ಮಾಡಲ್ಲ ಅಂತಾರೆ. ಅದು ಲಗೇಜ್ ರೂಮ್ಲೇ ಇಡಬೇಕು ಅಂತ ಹೇಳ್ತಾರೆ, ಅದನ್ನು ಬಿಸಾಕಬೇಕು ಅಂತ ಹೇಳ್ತಾರೆ. ಬಟ್ ಇಲ್ಲಿ ಪರ್ಚೇಸ್ ಮಾಡಬೇಕು ಅದೇ ಸೇಮ್ ಲೇಸ್ ಚಿಪ್ ಬಂದುಬಿಟ್ಟು ಪ್ಲಾಸ್ಟಿಕ್ನಲ್ಲೇ ಇರುತ್ತೆ, ಆ ಕಂಟೆಂಟ್ನಲ್ಲೇ ಇರುತ್ತೆ. ಒಟ್ಟಾರೆ ಜಿಲ್ಲಾಡಳಿತವಾಗಲಿ ಬೀಚ್ ಅಭಿವೃದ್ಧಿ ಸಮಿತಿಯಾಗಲಿ ಸ್ವಚ್ಛತೆ ಕಾಪಾಡುವ ನಿಟ್ಟಿನಲ್ಲಿ ಕೆಲವು ನಿಯಮ ಜಾರಿಗೆ ತಂದಿರುವುದು ಸ್ವಾಗತಾರ್ಹವಾದರೂ ಐಲ್ಯಾಂಡ್ನಲ್ಲಿ ಬೇಕಾಬಿಟ್ಟಿ ಬೆಲೆಗೆ ಮಾರಾಟ ಸರಿಯಲ್ಲ. ಜೊತೆಗೆ ಪ್ಲಾಸ್ಟಿಕ್ ನಿಷೇಧ ಮಾಡಿರುವ ಸಮಿತಿಯೇ ಐಲ್ಯಾಂಡ್ನಲ್ಲಿ ಪ್ಲಾಸ್ಟಿಕ್ ನಿಷೇಧಕ್ಕೆ ಅವಕಾಶ ನೀಡಿರುವುದು ಎಷ್ಟು ಸರಿ ಅನ್ನೋದು ಪ್ರವಾಸಿಗರ ಪ್ರಶ್ನೆ. ಪಲ್ಲವಿ ಸಂತೋಷ್, ವಿ4 ನ್ಯೂಸ್ 24/7 ಉಡುಪಿ.